ಕ್ರೇಜ್ ಅಂದ್ರೆ ಏನು ಅಂತ ಕುಡ್ಲದ ಗಲ್ಲಿಗೆ ಹೋಗಿ ಕೇಳಿದ್ರೆ ಎಲ್ರೂ ಇದೀಗ ಗಿರ್ಗಿಟ್ನತ್ತ ಬೆರಳಿಟ್ಟು ತೋರಿಸ್ತಾರೆ. ಆ ಮಟ್ಟಕ್ಕೆ ಹೊಸ ಕ್ರೇಜ್ ಅನ್ನು ತುಳುನಾಡಿನಾದ್ಯಂತ ಹುಟ್ಟು ಹಾಕಿದೆ ಗಿರ್ಗಿಟ್. ರೂಪೇಶ್ ಶೆಟ್ಟಿ ನಿರ್ದೇಶನದ ಗಿರ್ಗಿಟ್ ಎಲ್ಲೆಲ್ಲಿ ತೆರೆ ಕಾಣುತ್ತೆ ಎಂದು ತಿಳಿದ್ರೆ ಪ್ರತಿಯೊಬ್ಬರು ಒಮ್ಮೆ ದಂಗಾಗಿ ಹೋಗ್ತೀರಾ. ಆಗಸ್ಟ್ 23ರಂದು ತುಳುನಾಡು ಹಾಗೆ ಯುಎಇ, ಕತಾರ್, ಒಮಾನ್ನಲ್ಲಿ ಏಕಕಾಲಕ್ಕೆ ಗಿರ್ಗಿಟ್ ತೆರೆ ಕಾಣಲಿದೆ. ತುಳುನಾಡಿನ ಪ್ರತಿ ಸೆಂಟರ್ಗಳಲ್ಲೂ ತೆರೆ ಕಾಣೋ ಗಿರ್ಗಿಟ್ ಅರಬ್ ರಾಷ್ಟ್ರದಲ್ಲೂ ಸಖತ್ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಗಿರ್ಗಿಟ್ ಚಿತ್ರದ ಬುಕ್ಕಿಂಗ್ ಈಗಾಗಲೇ ಓಪನ್ ಆಗಿದ್ದು ಚಿತ್ರ ಪ್ರೇಮಿಗಳು ಗಿರ್ಗಿಟ್ ತಿರುಗಿಸಲು ಮುಗಿಬೀಳ್ತಿದ್ದಾರೆ. ಯುಎಇನಲ್ಲಿ ಗಿರ್ಗಿಟ್ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರದರ್ಶನ ಕಾಣುತ್ತೆ ಅದರ ಲಿಸ್ಟ್ ಇಲ್ಲಿದೆ ನೋಡಿ. ದುಬೈನ ಸಿಟಿ ಸೆಂಟರ್ ನಲ್ಲಿರೋ ವೋಕ್ ಸಿನಿಮಾದಲ್ಲಿ ಮಧ್ಯಾಹ್ನ 1:40 ಹಾಗೆ ರಾತ್ರಿ 9:25ಕ್ಕೆ ಗಿರ್ಗಿಟ್ ಪ್ರದರ್ಶನ ಕಾಣಲಿದೆ. IBN ಬಾಟೋಟಾ ಮಾಲ್ನಲ್ಲಿರೋ ನೋವಾ ಸಿನಿಮಾದಲ್ಲಿ ಮಧ್ಯಾಹ್ನ 12:25, ಸಂಜೆ 3:30 ಹಾಗೆ ರಾತ್ರಿ 9:30ಕ್ಕೆ ಗಿರ್ಗಿಟ್ ಸ್ಕ್ರೀನಿಂಗ್ ಆಗಲಿದೆ. ಡ್ರ್ಯಾಗನ್ ಮಾರ್ಟ್ 2 ನಲ್ಲಿರೋ ನೋವಾ ಸಿನಿಮಾದಲ್ಲಿ ಮಧ್ಯಾಹ್ನ 3:25ಕ್ಕೆ ಪ್ರದರ್ಶನವಾದ್ರೆ ಸಿಟಿ ಸೆಂಟರ್ ಶಿಂದಗ್ನಲ್ಲಿ ಮಧ್ಯಾಹ್ನ 1:15ಕ್ಕೆ ಹಾಗೆ ರಾತ್ರಿ 8 ಗಂಟೆಗೆ ಗಿರ್ಗಿಟ್ ತಿರುಗಲಿದೆ. ಇನ್ನು ಅಬುದಾಬಿಯಲ್ಲಿರೋ ದಿ ಮಾಲ್ ಅಟ್ ವರ್ಲ್ಡ್ ಟ್ರೇಡ್ ಸೆಂಟರ್ ನಲ್ಲಿರೋ ನೋವಾ ಸಿನಿಮಾದಲ್ಲಿ ಮಧ್ಯಾಹ್ನ 12 ಹಾಗೆ ಸಂಜೆ 5:45ಕ್ಕೆ ಗಿರ್ಗಿಟ್ ಪ್ರದರ್ಶನವಾದ್ರೆ ಶಾರ್ಜಾದ ಮೆಗಾ ಮಾಲ್ ನಲ್ಲಿರೋ ನೋವಾ ಸಿನಿಮಾದಲ್ಲಿ ಮಧ್ಯಾಹ್ನ 1:15ಕ್ಕೆ ಸ್ಕ್ರೀನಿಂಗ್ ಆಗಲಿದೆ. ಇದು ಕೇವಲ ಒಂದು ದಿನದ ಆಟವಲ್ಲ. ತುಳುನಾಡಿನಲ್ಲಿ ಪ್ರತಿನಿತ್ಯ ಹೇಗೆ ಚಿತ್ರಗಳು ಸ್ಕ್ರೀನಿಂಗ್ ಆಗುತ್ತೋ ಅದೇ ರೀತಿ ಅರಬ್ ದೇಶದಲ್ಲೂ ಪ್ರತಿನಿತ್ಯ ಗಿರ್ಗಿಟ್ ತಿರುಗುತ್ತೆ. ಈಗಾಗಲೇ 1 ವಾರದ ಟಿಕೆಟ್ ಅನ್ನು ಅಲ್ಲಿನ ಬುಕ್ಕಿಂಗ್ ಆಪ್ಗಳು ಓಪನ್ ಮಾಡಿದ್ದು ಇದಕ್ಕೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಇಲ್ಲೇ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ ಇದು ಅರಬ್ ದೇಶದಲ್ಲಿ ಗಿರ್ಗಿಟ್ ತೆರೆ ಕಾಣೋ ಫಸ್ಟ್ ಲಿಸ್ಟ್ ಅಷ್ಟೇ. ಮುಂದೆ ಇನ್ನೆಷ್ಟು ಚಿತ್ರಮಂದಿರಗಳಲ್ಲಿ ಗಿರ್ಗಿಟ್ ತೆರೆ ಕಾಣಲಿದೆ ಈ ಬಗ್ಗೆಯೂ ನಿಮಗೆ ಇಂಚಿಂಚು ಮಾಹಿತಿಗಳನ್ನು ಕೊಡ್ತೀವಿ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.